ನಮಸ್ತೆ ಸರ್ ನಮಸ್ತೆ. ಸ್ವಪ್ನ ಮಡಪಡಿ ಅಂತ ಮಾತಾಡ್ತಿದ್ದೇನೆ. ಸರ್ ಸ್ವಪ್ನ ಮಡಪಡಿ ಅಂತ ಮಾತಾಡ್ತಾ ಇದ್ದೇನೆ. ಹಾಂ ಹೇಳಮ್ಮ. ಸರ್, ಈ ಭೂತಾರಾಧನೆ ನಿಮ್ಮ ಕುಟುಂಬ ಮಾಡ್ತಾರೆ ಸರ್, ಯಾರು ಮಾಡ್ತಾರೆ ಸರ್? ಅಂದರೆ ಭೂತಾರಾಧನೆ ದೈವ ನರ್ತಕ ಹೌದು ನಾವು ಮಾಡ್ತೇವೆ. ನೀವು ಮಾಡ್ತೀರಾ? ಓಕೆ ಸರ್. ಇವಾಗ ಈ ಟೈಮ್ ಪೀಕ್ ಟೈಮ್ ಅಲ್ವಾ ಸರ್ ಭೂತಾರಾಧನೆ ದೈವ ಹೌದು. ಸೊ ಇವಾಗ ಕೊರೋನಾ ನಿರ್ಬಂಧದ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ತುಳುನಾಡಿನ ಎಲ್ಲ ಭೂತಾರಾಧನೆ ಕೂಡ ನಿಂತಿದೆ. ಹೌದು. ಈಗ ಏಪ್ರಿಲ್ ಮತ್ತು ಮೇ ಎಂಡಿಗೆ ಅದು ಹೇಗೂ ನಿಲ್ತದೆ, ಮತ್ತೆ ಮಳೆ ಸ್ಟಾರ್ಟ್ ಆಗ್ತದೆ, ನಡೆಯುತ್ತಿಲ್ಲ. ಈ ಸಂದರ್ಭದಲ್ಲಿ ವರ್ಷಕ್ಕೊಂದ್ಸತಿ ಈ ಸಂಪಾದನೆ ಮಾಡೋದು ಅಂದ್ರೆ ಆಲ್ಮೋಸ್ಟ್ ಡಿಸೆಂಬರ್ ಇಂದ ನವೆಂಬರ್ ಇಂದ ಸ್ಟಾರ್ಟ್ ಆದ್ರೂ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತೂ ತುಂಬಾ ಪೀಕ್ ಇರೋದು. ಹೌದು. ಏಪ್ರಿಲ್ ಮೇ ವರೆಗೆ ಅದು ಇರ್ತದೆ. ಹೌದು, ಮೇಯಲ್ಲಿ ಮುಕ್ತಾಯ ಆಗ್ತದೆ. ಏಪ್ರಿಲ್ 10ನೇ ಅಂತ ಹೇಳಿದರೆ 10ನೇ ಅವಧಿಗೆ ನಮ್ದು ಮುಕ್ತಾಯ ಆಗ್ತದೆ. ದೇಶ ಪತ್ತನಾಜೆ ಅಂತ ಹೇಳ್ತಾರೆ. ಪತ್ತನಾಜೆ, ಹೌದು. ಪತ್ತನಾಜೆ ದಿವಸ ಅದು ಮುಕ್ತಾಯ ಆಗ್ತದೆ. ಅಲ್ಲಿವರೆಗೆ ಇರ್ತದೆ ನಮ್ದು ಜಾತ್ರೆಗಳು. ಆದರೆ ಪ್ರಸ್ತುತ ಕೊರೋನಾ ಬಂದದ್ರಿಂದ ಎಲ್ಲ ದೈವಸ್ಥಾನಗಳೆಲ್ಲ ಅದು ಉತ್ಸವ ರಾಹಿತ್ಯವಾಗಿದೆ. ದೈವಾರಾಧಕರು ವರ್ಷದ 12 ತಿಂಗಳಲ್ಲಿ ಅವರಿಗೆ ಪಾಪ 3 ತಿಂಗಳಲ್ಲಿ ದುಡಿತ, ಅದರಲ್ಲಿ ಉತ್ಪತ್ತಿ ಇರುವಂಥದ್ದು. ಆ 3 ತಿಂಗಳ ಉತ್ಪತ್ತಿಗೆ ಇವತ್ತು ಕಲ್ಲು ಬಿತ್ತು, ಅವರಿಗೆ ಹೊಟ್ಟೆಗೆ ಹಿಟ್ಟಿಲ್ಲದ ಪರಿಸ್ಥಿತಿ ಆಗಿದೆ. ಅಂದರೆ ದೈವಾರಾಧನೆ ಕ್ಷೇತ್ರದವರಿದ್ದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ದುರಂತ ಅಂತ ಹೇಳಿದರೆ, ಅವರು ಆ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ವರ್ಷಕ್ಕೆ 1 ಸಾರಿ ಮಾತ್ರ ಉತ್ಸವ. ಅವರಿಗೆ ತಪ್ಪಿದ್ರೆ ವರ್ಷಕ್ಕೆ 2 ಸಾರಿ ಇರ್ತದೆ. ಅದು ಪುದ್ದಾರ ಮೆಚ್ಚಿ ಅಂತೆಲ್ಲ ಬರ್ತದೆ. ಆ ರೀತಿ ಬಂದರೆ 2 ಸಾರಿ ಇರ್ತದೆ. ದೊಂಪಂದ ಬಲಿ ಬಂದರೆ 3 ಸಾರಿ ಇರ್ತದೆ. ಹೆಚ್ಚಿಗೆ ಮ್ಯಾಕ್ಸಿಮಮ್ 3 ಒಂದು ಊರಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಇರುವುದಿಲ್ಲ ಒಂದು ಕ್ಷೇತ್ರದಲ್ಲಿ. ಹಾಗಿರುವಾಗ ಆ ಕ್ಷೇತ್ರದಲ್ಲಿ ಅವರು ಅಲ್ಲಿ ಎಂಪ್ಲಾಯ್ ಆಗಿರುವುದಿಲ್ಲ, ಅಂದರೆ ಉದ್ಯೋಗಸ್ಥರಾಗಿರುವುದಿಲ್ಲ. ಅವರ ಅಜ್ಜ ಪಿಜ್ಜನ ಕಾಲದಿಂದಲೂ ಅವರು ನೇಮ ಕಟ್ಟಿಕೊಂಡು ಬಂದಿರ್ತಾರೆ, ಕೋಲ ಕಟ್ಟಿಕೊಂಡು ಬಂದಿರ್ತಾರೆ. ಆದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿ ಯಾವುದೇ ರೀತಿಯ ಪರ್ಮನೆಂಟ್ ಉದ್ಯೋಗ ಅಂತ ಹೇಳುವಂಥ ರೀತಿ ಅಲ್ಲ. ಅಲ್ಲಿ ಸಂಭಾವನೆ ಕೊಡುವುದು, ಈಗ ಎಂಡೋಮೆಂಟ್ ಆದಂಥ ಕ್ಷೇತ್ರ ಆಗಿರಲಿ, ಅಲ್ಲ ಯಾವುದೇ ಕ್ಷೇತ್ರ ಸಾರ್ವಜನಿಕ ಮಾಡೋ ಕ್ಷೇತ್ರ ಆಗಿರಲಿ, ಅಲ್ಲಿ ಅವರು ಕೊಡುವಂಥದ್ದು ಕೇವಲ ಒಂದು ವೋಚರಲ್ಲಿ ಸೈನ್ ಮಾಡಿ ಒಂದು ಕೂಲಿ ಕೆಲಸಗಾರನಿಗೆ ಕೊಡುವಂಥ ಸಂಭಾವನೆ ಕೊಟ್ಟಿರೋದ್ರಿಂದ ಅವರು ಈ ಸಂದರ್ಭದಲ್ಲಿ ಅತಂತ್ರರಾಗಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಅದೊಂದು ಜನಪದ ಕಲೆ ಅಂತ ಅವರು ಇಟ್ಕೊಂಡಿಲ್ಲ, ಅದೊಂದು ಆರಾಧನಾ ಕಲೆ ಅಂತ ಇಟ್ಕೊಂಡಿದ್ದಾರೆ. ಅದು ಕೇವಲ ತುಳುನಾಡಿನಲ್ಲಿ ಮಾತ್ರ ಅವರು ಮಾಡುತ್ತಾ ಇರುವುದರಿಂದ ಅದಕ್ಕೆ ಇದುವರೆಗೆ ಯಾವುದೇ ರೀತಿಯ ಸರಕಾರದಿಂದ ಅಧ್ಯಯನ ಪೀಠ ಆಗಿರಲಿ, ಅಲ್ಲ ಅದಕ್ಕೆ ಬೇಕಾದಂಥ ಅಕಾಡೆಮಿ ಆಗಿರಲಿ ಆಗದೇ ಇರುವುದರಿಂದ ಈ ಸಂದರ್ಭದಲ್ಲಿ ಅವರು ತುಂಬ ಸಂತ್ರಸ್ತರಾಗಿದ್ದಾರೆ. ಮೂರನೇದಾಗಿ, ಸರಕಾರದಿಂದ ಪ್ರಸ್ತುತ ಎಲ್ಲ ಕೂಲಿ ಕಾರ್ಮಿಕರಿಗಾಗಿ ಅಸಂಘಟಿತ ಕಾರ್ಮಿಕರ ಸಂಘಟನೆ ಆಗಿದೆ. ಆ ಸಂಘಟನೆಯಲ್ಲಿ ಕೂಡ ಅವರಿಗೆ ಇವರು ಆ ಸಂಘಟನೆ ಸದಸ್ಯರಾಗಿಲ್ಲ. ಯಾಕೆ ಸದಸ್ಯರಾಗಿಲ್ಲ ಅಂತ ಹೇಳಿದ್ರೆ, ಅವರೊಂದು ಕೆಲವೊಂದು ನಿಷ್ಠಾವಂತ ನೇಮ ಕೋಲ ಕಟ್ಟುವವರೆಲ್ಲ ಅವರು ಇದರಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಸಂಪ್ರದಾಯ ಅದಿಲ್ಲ ಇಲ್ಲ. ಆದ್ರಿಂದ ಅವರು ಯಾವುದೇ ಹೋರಾಟಕ್ಕೆ ಹೋಗೋದಿಲ್ಲ, ಯಾವುದೇ ಸಂಘರ್ಷಗಳನ್ನು ಮಾಡೋದಿಲ್ಲ. ಅವರಷ್ಟಕ್ಕೆ ಅವರು ಇರ್ತಾರೆ, ಕರ್ತವ್ಯವನ್ನು ಮಾಡ್ತಾರೆ, ಕೊಟ್ಟಂತ ಪಡಿ ಅಂತ ಹೇಳ್ಕೊಂಡು ಅವರು ಬರ್ತಾರೆ. ಅದರಿಂದಲೂ ಅವರು ವಂಚಿತರಾಗಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಭೂತ ಕಟ್ಟಲಿಕ್ಕೆ ಅಂತ ಹೋಗ್ತಾರೆ. ಆ ಟೈಮಲ್ಲಿ ಕೆಲವರು ಈಗ ಅಕ್ಕಿ ಕೊಡೋದು, ಇಷ್ಟು ಅಕ್ಕಿ ಕೊಡೋದು, ಇಷ್ಟು ತೆಂಗಿನಕಾಯಿ ಕೊಡೋದು, ಅಡಿಕೆ ಕೊಡೋದು, ಇದೊಂದು ಸಂಪ್ರದಾಯ ತುಳುನಾಡಿನಲ್ಲಿ ಇದೆ. ಅಂದ್ರೆ ಒಂದು ಅವರು ಭೂತ ಕಟ್ಟುವವರು ಅಂತ, ಇನ್ನೊಂದು ನಮ್ಮ ವರ್ಷದ ಒಂದು ಇದರಲ್ಲಿ ಅವರು ಕಟ್ಟಿದ್ದಾರೆ, ನಮ್ಗೆ ಅವರನ್ನು ನೋಡುವ ಒಂದು ರೀತಿ. ಅದಕ್ಕೆ ಒಂದು ಕ್ರಮ ಇದೆ ಅಮ್ಮ. ಯಾವ ರೀತಿ ಅಂತ ಹೇಳಿದ್ರೆ, ವರ್ಷಕ್ಕೆ ನೇಮ ಕಟ್ಟುವಂತ ಸಂದರ್ಭದಲ್ಲಿ ಪಡಿ ಅಕ್ಕಿ ಕೊಡುವಂತ ಕ್ರಮ ಇದೆ. ಅದಕ್ಕೆ ಪಡಿ ಅಕ್ಕಿ ಅಂತ ಹೇಳ್ತಾರೆ. ಇನ್ನೊಂದು ತುಳುನಾಡಿನ ಹಬ್ಬ ಬಂದಾಗ, ದೀಪಾವಳಿ ಹಬ್ಬ ಬಂದಾಗ ಪರ್ಬದ ಭತ್ತ ಅಂತೇಳಿ ತಗೊಳ್ಳಿಕ್ಕಿದೆ. ಇನ್ನೊಂದು ಅಷ್ಟಮಿ ಅಕ್ಕಿ ಅಂತ ಪಡ್ಕೊಂಡಂತ ಪರಂಪರೆ ಇದೆ. ಇದು ಹೊರತು ಇಲ್ಲ, ಕೆಡ್ಡಸ ಸಮಯದಲ್ಲಿ ಇಲ್ಲ.
ಅದು ಯಾವ ಸಮಯದಲ್ಲಿ ಅಂತೇಳಿ, ಒಂದನೇದಿದೆ ಹಬ್ಬ ಅಂದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಪರ್ಬದ ಬಾರ್ ಅಂತೇಳಿ ಭತ್ತವನ್ನು ತಗೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ಅಷ್ಟಮಿ ಸಮಯದಲ್ಲಿ ಅಷ್ಟಮಿ ಎತ್ತುನಿ ಅಂತ ಹೇಳಿ, ಆವಾಗ ಎಲ್ಲ ಪಡಿಯನ್ನು ಅಕ್ಕಿಯನ್ನು ತಂದು ಅವರು ಅಷ್ಟಮಿ ಆಚರಿಸುವಂಥದ್ದು, ಅಲ್ಲ ಚೌತಿ ಆಚರಿಸುವಂಥದ್ದು. ಅಂದರೆ ಚೌತಿಗಿಂತ ಮುಂಚಿತವಾಗಿ ಅಷ್ಟಮಿ ಬಂದಿರ್ತದಲ್ವಾ, ಆ ಸಂದರ್ಭದಲ್ಲಿ ಅವರಿಗೆ ಚೌತಿ ಪರ್ವ ಬಹಳ ವಿಶೇಷ. ಆದ್ದರಿಂದ ಅದನ್ನು ಆಚರಿಸೋದಕ್ಕೋಸ್ಕರ ಮತ್ತೆ ಹಬ್ಬವನ್ನು ಆಚರಿಸಿ ಪಡ್ಕೊಳ್ತಾರೆ. ಊರಿನ ಗುತ್ತಿನವರು, ಊರಿನ ಜಮೀನ್ದಾರರು, ನೇಮ ಮಾಡಿಸುವವರು ಅವರಿಗೆ ಇದು ಪ್ರೀತಿಯ ಕಾಣಿಕೆಯಾಗಿ ಕೊಡುವಾಗ ಅವರು ಕೂಡ ಕೇವಲ ಧರ್ಮಕ್ಕೆ ತಗೊಳ್ಳೋದಿಲ್ಲ. ಹೋಗುವಾಗ ಇವರ ತೆಂಬರೆ ಅನ್ನುವಂಥ ವಾದನೆ ಇದೆ, ಕರಡೆ ಅನ್ನುವಂಥ ವಾದ, ಚರ್ಮವಾದ ಇದೆ. ಅದನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ದೈವಗಳ ಸಂಧಿ ಹೇಳಿ ಅದನ್ನು ಪಡ್ಕೊಳ್ತಾರೆ. ಅದು ಆ ರೀತಿ ಬರ್ತದೆ. ಮತ್ತೆ ಆಷಾಢ ತಿಂಗಳಲ್ಲಿ ಅಂದರೆ ಆಟಿ ತಿಂಗಳಲ್ಲಿ ಅವರು ಪ್ರತಿ ಕ್ಷೇತ್ರಗಳಿಗೆ ಹೋಗ್ತಾರೆ, ಮನೆ ಮನೆಗೆ ಹೋಗ್ತಾರೆ. ಆಟಿ ಅವರು ಆಟಿ ಕಳಂಜನ ಸ್ವರೂಪವನ್ನು ಮಾಡಿ ಊರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವ ಅಂತ ಹೇಳಿದ್ರೆ, ಎರಡು ವಿಧದ ರೋಗಗಳನ್ನು ನಿವಾರಣೆ ಮಾಡುವಂಥದ್ದು ದೈವಾರಾಧನೆ. ಒಂದು ಮಾನಸಿಕ ರೋಗ, ಇನ್ನೊಂದು ದೈಹಿಕ ರೋಗ. ಮಾನಸಿಕವಾಗಿ ಅವರಲ್ಲಿ ಧೈರ್ಯ ತುಂಬಿಸೋದಕ್ಕೋಸ್ಕರ ನಿಮಗೆ ಆಷಾಢ ತಿಂಗಳಲ್ಲಿ ಬರುವಂಥ ಎಲ್ಲ ಮೌಢ್ಯಗಳನ್ನು ಕಳಂಜ ಅನ್ನುವಂಥ ಶಕ್ತಿಯ ಮುಖೇನ ದೂರ ಮಾಡ್ತೇನೆ. ಮೂಡಣದಲ್ಲಿ ಬರುವಂತಹ ಕುತ್ತ ಅಂತ ಹೇಳಿದರೆ ತೊಂದರೆ ಇದ್ದರೆ ಪಡುವಣ ಕಡಲಲ್ಲಿ ಪರಿಹರಿಸಿಕೊಡ್ತೇನೆ, ಪಡುವಣದಲ್ಲಿ ಬರುವಂಥ ಕುತ್ತ ಇದ್ದರೆ ಮೂಡಣ ಮಂದಾನಗಿರಿಯಲ್ಲಿ ಪರಿಹರಿಸಿಕೊಡ್ತೇನೆ ಅಂತ ಹೇಳಿ ಆತ ಧೈರ್ಯ ತುಂಬಿಸಿ ಅವರು ಕೊಡುವಂತಹ ಅಕ್ಕಿ, ಹುಳಿ, ಅಲ್ಲ ಎಣ್ಣೆ, ಏನಾದರೂ ಧಾನ್ಯಗಳ ಇದನ್ನು ಹಿಡ್ಕೊಂಡು ಅವರು ಕೊಟ್ಟದ್ದನ್ನು ಕಲಸೆ ಬಾರ್ ಅಂತ ಹೇಳ್ತಾರೆ, ಅದನ್ನು ತನ್ನ ಜೋಳಿಗೆ ತುಂಬಿಸಿ ಮನೆಗೆ ಬಂದಂಥ ಪದ್ಧತಿ. ಈ ರೀತಿ ಅವರು ಹೊಟ್ಟೆವರಿಯುವಂಥ ಪದ್ಧತಿ. ಆದರೆ ಪ್ರಸ್ತುತ ಏನಾಗಿದೆ ಅಂತ ಹೇಳಿದರೆ, ಆಧುನೀಕರಣ ಬೆಳೆದಾಗ ಈ ಕ್ಷೇತ್ರಕ್ಕೆ ಆಧುನೀಕರಣ ತಟ್ಟಲಿಲ್ಲ, ಆದರೆ ಮನೆ ಮನೆಗೆ ಹೋಗುವಂಥ ಆಧುನೀಕರಣ ನಿಂತಿದೆ. ಹಿಂದಿನ ಪರಂಪರೆಗಳು ನಿಂತಿವೆ. ಆಟಿ ಕಳಂಜ ನಿಂತಿದೆ, ಇವಾಗ ಎಲ್ಲ ನಿಂತು ಹೋಗಿದ್ದರಿಂದ ಅದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಉಳುವವನೇ ಭೂಮಿಯೊಡೆಯ ಪದ್ಧತಿಯಿಂದಾಗಿ ಪ್ರತಿಯೊಬ್ಬರು ಸ್ವತಂತ್ರರಾದದ್ದರಿಂದ ಅವರಿಗೆ ಈ ಯಾರು ನೇಮಕೋಲ ಮಾಡಿಸುವಂಥವ್ರ ಜಮೀನ್ದಾರರಾಗಿದ್ದರು ಹಿಂದಿನ ಕಾಲದಲ್ಲಿ. ಈಗ ಅವರ ಜಮೀನೆಲ್ಲ ಹೋದಾಗ ಅವರು ಒಂದು ರೀತಿಯಲ್ಲಿ ಯಾಕೆ ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಇನ್ನೊಂದು ಕೊಡ್ಲಿಕ್ಕೆ ಅವರ ಹತ್ರ ಇರುವುದಿಲ್ಲ, ಆ ಪರಿಸ್ಥಿತಿಯಲ್ಲಿ ಅದೆಲ್ಲ ನಿಂತು ಹೋಗಿರೋದು. ಇನ್ನೊಂದು ರೀತಿಯಲ್ಲಿ ಈಗ ಇದು ವಿಜ್ಞಾನ ಈಗ ಬೆಳೆದಾಗ ಎಲ್ಲರೂ ವಿದ್ಯಾವಂತರಾಗಿರ್ತಾರೆ, ನಾವು ಕೂಡ ಯಾಕೆ ಅವರಲ್ಲಿ ಭಿಕ್ಷೆ ಎತ್ತಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ನೇಮಕೋಲ ಕಟ್ಟುವವರು ಕೂಡ ಅದನ್ನು ನಿಲ್ಲಿಸುವಂಥ, ಸ್ವಾಭಿಮಾನದಿಂದಾಗಿ ಅದನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಬಂದಿದೆ. ಈಗ ಏನಾಗಿದೆ ಅಂತ ಹೇಳಿದ್ರಮ್ಮ, ಅದನ್ನು ಎಲ್ಲ ವಿವೇಚಿಸುವಾಗ ಪ್ರಸ್ತುತ ಇವರು ಅತಂತ್ರರಾಗಿದ್ದಾರೆ. ನಾನೊಬ್ಬ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ನಾನು ಗೌರವಾನ್ವಿತ ಉಸ್ತುವಾರಿ ಸಚಿವರೆಲ್ಲ ಮಾತಾಡಿದ್ದೇನೆ, ಮತ್ತು ಗೌರವಾನ್ವಿತ ಇವರ ಹತ್ರ ಮಾತಾಡಿದ್ದೇನೆ. ಯಾರು ನಮ್ಮ ಇವರಲ್ಲಿ MP ಹತ್ರ ಮಾತಾಡಿದ್ದೇನೆ, ನಳಿನ್ ಕುಮಾರ್ ಕಟೀಲ್ ಹತ್ರ, ಮತ್ತು CT ರವಿ ಅವರ ಹತ್ರ, ಎಲ್ಲರ ಹತ್ರ ಮಾತಾಡಿದ್ದೇನೆ. ಆದರೆ ಏನು ಅಂತ ಹೇಳಿದರೆ, ಎಲ್ರಿಗೂ ಕೊಡುವ ಹಾಗೆ ಏನು APL BPL ಕಾರ್ಡ್ ಇದ್ದರೆ ಯಾವ ರೀತಿ ಬರ್ತದೆ, ಎಲ್ರಿಗೂ ಕೊಡುವ ಹಾಗೆ ಬರ್ತದೆ ಹೊರತಾಗಿ ಇವರಿಗೆ ಪ್ರತ್ಯೇಕವಾಗಿ ಕೊಡುವಂಥ ವ್ಯವಸ್ಥೆ ಯಾವುದೂ ನಮ್ಮ ಸರ್ಕಾರದಿಂದ ಬರುವುದಿಲ್ಲ. ಎಲ್ಲ ಬಾಗಿಲು ಮುಚ್ಚಿದೆ ಅಂತ ಹೇಳಿದರೆ, ಆವಾಗ ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನು ಇವರ ಹತ್ರ ರಿಕ್ವೆಸ್ಟ್ ಮಾಡಿದೆ, ದೈವ ಕ್ಷೇತ್ರಗಳಲ್ಲಿ ಎಂಡೋಮೆಂಟ್ ಕ್ಷೇತ್ರಗಳಲ್ಲಾದರೂ ಅವರಿಗೆ ಒಂದು ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ದೇನೆ. ನೋಡುವ, ನಾನು ಮಾತಾಡ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ. ಅವರಿಗೂ ಕೂಡ ಒಂದು ನಿಯಮಾವಳಿಗಳು ಇರ್ತಾವಲ್ಲ, ಅದನ್ನೆಲ್ಲ ಮೀರಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಏನು ಹೇಳಿದೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಾನು ಎಲ್ಲ ದೈವ ಕ್ಷೇತ್ರದ ಯಜಮಾನರುಗಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ, ನೀವು ಆದಷ್ಟು ಮಾನವೀಯತೆಯ ನೆಲೆಯಲ್ಲಿ ಅವರಿಗೆ ನೀವು ಸಹಕಾರವನ್ನು ಮಾಡಬೇಕು. ಎಲ್ಲಿ ನಿಯಮಗಳು ಬಾಕಿಯಾಗಿವೆ ಅಲ್ಲಿ ನೀವು ದಯವಿಟ್ಟು ನೀವು ಇದನ್ನು ಕೊಡಬೇಕು ಅವರಿಗೆ ಅಂತ. ನನಗೆ ಸಾಧ್ಯ ಆದ ಎಷ್ಟು ಜನ ಇರ್ಬೋದು ಸರ್ ಈ ಸಮಯ ಅಂದ್ರೆ ಎಲ್ಲ ಸಮುದಾಯ? ಈಗ ನಲಿಕೆ ಪರವ ಪಂಬದ ಅಜಿಲರು ಕೇವಲ ನೇಮಕೋಲ ಕಟ್ಟುವವರು ಮಾತ್ರ ಅಲ್ಲಮ್ಮ, ಇಲ್ಲಿ ದೀವಟಿಗೆಯರಿದ್ದಾರೆ, ಮಡಿವಾಳರಿದ್ದಾರೆ, ವಾಹಲಗದವರಿದ್ದಾರೆ, ವಾದ್ಯ ಸಾಂಪ್ರದಾಯಿಕ ವಾಹಲಗ ಊದುವರಿದ್ದಾರೆ, ಪೂಜಾರಿಗಳಿದ್ದಾರೆ, ಮೊಯ್ಲಿಗಳಿದ್ದಾರೆ, ಮತ್ತೆ ಸಿಡಿಮದ್ದು ಬಿಡುವವರಿದ್ದಾರೆ, ಮತ್ತೆ ಕೊರಗ ಸಮುದಾಯದವರಿದ್ದಾರೆ, ಡೋಲ್ ಬಡಿಯುವಂಥವರು. ಎಲ್ಲರೂ ದೈವಾರಾಧನೆ ಕೊಡಿಯಲ್ಲಿ 16 ವರ್ಗ ಇದೆ. ಕೆಲವೊಂದು ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಗಡಿ ಹಿಡಿದವರು ಕೂಡ ಸಮಸ್ಯೆಯಲ್ಲಿದ್ದಾರೆ ಪಾಪ.
ಗುತ್ತಿನ ಗಡಿ ಹಿಡಿದವರು ಎಲ್ಲರೂ ನಾವು ಇವರನ್ನೆಲ್ಲ ನೋಡುವಾಗ ಅವರನ್ನು ನೋಡಬೇಕಾಗ್ತದೆ. ಗಡಿ ಹಿಡಿದವರು ಕೂಡ ಕಷ್ಟದಲ್ಲಿದ್ದಾರೆ. ಕೆಲವರು ಮಧು ಹೇಳುವಂಥವರು ಮಧ್ಯಸ್ಥರು ಅಂತಿರ್ತಾರೆ, ಅವರುಗಳು ಕೂಡ ಸಮಸ್ಯೆಯಲ್ಲಿದ್ದಾರೆ. ಈ ಎಷ್ಟು ಜನ ಇರ್ಬೋದು ಸರ್ ನೋಡಿ, ನೇಮಕೋಲ ಕಟ್ಟುವವರು ಪರಿಶಿಷ್ಟ ಪಂಗಡಕ್ಕೆ ಬರ್ತಾರೆ, ಪರಿಶಿಷ್ಟ ಜಾತಿಗೆ ಬರ್ತಾರೆ. ಇವರು ಮತ್ತೆ ದೋದ ಹಾಕೋರು ಪರಿಸ್ಥಿತಿ. ಇವರು ಸಾಧಾರಣ ನನ್ನ ಲೆಕ್ಕದಲ್ಲಿ 1 ಲಕ್ಷದಷ್ಟು ಜನ ಇದ್ದಾರೆ. ಅಷ್ಟು ಮಂದಿ ಇದ್ದಾರೆ. 1 ಲಕ್ಷಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಆಗ್ಲಿಕ್ಕಿಲ್ಲ, ಅಷ್ಟು ಮಂದಿ ಇದ್ದಾರೆ. ಎಲ್ಲರನ್ನು ಸೇರಿಸಿ ನಾನು ಹೇಳುವಂಥದ್ದು. ಇನ್ನುಳಿದವರು ಅಷ್ಟೇ ಮಂದಿ ಇನ್ನುಳಿದ ವರ್ಗದವರು ಇದ್ದಾರೆ. 1-2 ಲಕ್ಷ ಮಂದಿ ಟೋಟಲ್. ಹೌದು, ಎಲ್ಲ ಇದ್ದಾರೆ. ಇಷ್ಟು ಮಂದಿ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಈಗ ನಿಮ್ಮ ಪತ್ರಿಕೆಯ ಮುಖೇನ ನಾನು ವಿನಂತಿಸುವುದು, ನೀವು ಫೋನ್ ಕರೆ ಮಾಡಿದ ನನಗೆ ತುಂಬ ಸಂತೋಷ ಆಯಿತು. ನಿಮ್ಮ ಪತ್ರಿಕೆಯ ಮುಖೇನ ವಿನಂತಿಸುವುದು, ಎಲ್ಲರೂ ಹೃದಯ ಶ್ರೀಮಂತಿಕೆ ಉಳ್ಳವರು, ತುಳುನಾಡಿನವರು, ಮೃದು ಮನಸ್ಸಿನವರು, ದೈವಾರಾಧಕರು, ನೀವು ದಯವಿಟ್ಟು ನಿಮ್ಮ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ರಿಗೂ ಒಂದು ಸಂಭಾವನೆಯನ್ನ ಈ ಸಂದರ್ಭದಲ್ಲಿ ಅವರಿಗೆ ಅನುಕಂಪದ ಮೇರೆಗೆ ನೀವು ಕೊಡಬೇಕು. ನಂದು ಸರಸ್ವತಿ ಪೀಠ, ಲಕ್ಷ್ಮೀ ಪೀಠ ಅಲ್ಲ, ತುಳು ಅಕಾಡೆಮಿ ಭಾಷೆಗೋಸ್ಕರ ಇರುವಂಥ ಅಕಾಡೆಮಿ. ಇದನ್ನು ಕೂಡ ನೀವು ಅದರಲ್ಲಿ ನಮೂದಿಸಿ. ಯಾಕಂದರೆ ಭಾಷೆ ವಿಶ್ವಮಾನ್ಯ ಮಾಡುವಂಥ ವ್ಯವಸ್ಥೆಗೋಸ್ಕರ ಅಕಾಡೆಮಿ ಇರೋದು. ಅದರಲ್ಲಿ ಇರುವಂಥ ಫಂಡ್ ಬೆರಳೆಣಿಕೆಯ ಫಂಡ್ ಅಷ್ಟೇ, ಅದರಲ್ಲಿ ಏನು ಮಾಡುವ ಹಾಗಿಲ್ಲ ಇದಕ್ಕೆ. ಇದು ದೈವಾರಾಧನೆ ವಿಭಾಗದ ಅಕಾಡೆಮಿ ಅಲ್ಲ, ಒಟ್ಟು ತುಳು ಭಾಷಾ ಸಂಸ್ಕೃತಿ ಅಕಾಡೆಮಿ. ನಾನು ವೈಯಕ್ತಿಕವಾಗಿ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು 1 ತಿಂಗಳ ಸಂಬಳವನ್ನು ಒಟ್ಟು ಮಾಡಿ, ನಾನು ಈಗಾಗಲೇ ಒಂದು ಜನಪ್ರಿಯ ರೈಸ್ ಮಿಲ್ಲಲ್ಲಿ ನಾನು ಹೇಳಿಟ್ಟಿದ್ದೇನೆ, ಒಂದು 10 ಕ್ವಿಂಟಾಲ್ ಅಕ್ಕಿಯನ್ನು ನಾನು ತೆಗೆದಿಟ್ಟಿದ್ದೇನೆ. ಈಗ ಪ್ರಸ್ತುತ ಸರ್ಕಾರದ್ದು ಬಂದಿದೆ, ಸ್ವಲ್ಪ ದಿನಗಳ ನಂತರ ಅದನ್ನು ಹಂಚುವಂಥ ವ್ಯವಸ್ಥೆ. ನನ್ನದೇ ಒಂದು, ನನ್ನ ಎಲ್ಲ ಅಭಿಮಾನಿಗಳು ತುಳುವಬಳ್ಳಿ ಅಭಿಮಾನಿಗಳಂತಿದ್ದಾರೆ, ನನ್ನನ್ನು ತುಳುವಬಳ್ಳಿ ಅಂತ ಈ ಮುಖೇನ ಇದನ್ನು ಹಂಚುವಂಥ ವ್ಯವಸ್ಥೆಗೆ ಕೆಲವೊಂದು ಮಂದಿ ನಾನು ಸಹಕಾರ ನೀಡ್ತೇನೆ ಅಂತ ಹೇಳಿದ್ದಾರೆ. ಒಟ್ಟು ಒಂದು 10 ಕ್ವಿಂಟಾಲ್ ವ್ಯವಸ್ಥೆಯನ್ನು ಮಾಡಿ, ಹೆಚ್ಚಿಗೆ ಸಿಕ್ಕಿದರೆ ಯಾರಾದರೂ ಕೊಟ್ಟರೆ ಆ ಮುಖೇನ ತುಂಬ ಕಷ್ಟದಲ್ಲಿದ್ದವರಿಗೆ, ಅದು ಕೇವಲ ನೇಮಕೋಲ ಕಟ್ಟುವವರಿಗಿಂತಲ್ಲ, ಅದು ಎಲ್ರಿಗೂ ಕಷ್ಟದಲ್ಲಿರುವವರಿಗೆ ನನ್ನ ಎಷ್ಟು ಸಾಧ್ಯ ಉಂಟು ಅಷ್ಟು ಸಹಕಾರ ಮಾಡುವಂಥ ವ್ಯವಸ್ಥೆಗೆ ನಾನು ಕೂಡ ಮುಂದಡಿ ಇಟ್ಟಿದ್ದೇನೆ. ಹೌದು. ನಾನು ದಯಾನಂದ ಜಿ ಕತ್ತಲ್ ಸಾರ್ ಅಂತೇಳಿ. ನಾನು ವಂಶ ಪಾರಂಪರ್ಯವಾಗಿ ನೇಮ ಕಟ್ಟುವವ. ಅಂಚೆ ಇಲಾಖೆಯಲ್ಲಿ ನಾನು ಕೆಲಸದಲ್ಲಿದ್ದೇನೆ. ಈಗ ಪ್ರಸ್ತುತ 3 ವರ್ಷ ಅಂಚೆ ಇಲಾಖೆಗೆ ರಜೆ ಹಾಕಿ ನಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಪಟ್ಟವನ್ನು ವಹಿಸಿಕೊಂಡಿದ್ದೇನೆ. ಮತ್ತು ನಾನೊಬ್ಬ ರೇಡಿಯೋ RJ ಆಗಿ 92.7 ಬಿಗ್ FM ಅಲ್ಲಿ 5 ವರ್ಷಗಳ ಗೆಸ್ಟ್ RJ ಆಗಿ ಸೇವೆ ಮಾಡಿದ್ದೇನೆ. ನಮ್ಮ ಟಿವಿಯಲ್ಲಿ ದೈವ ನಡೆ ಮತ್ತು ಚಾವಡಿ ಅಂತೇಳಿ ನನ್ನ ಕಾರ್ಯಕ್ರಮ VJ ಆಗಿ ಕೆಲಸ ನಾನು ಮಾಡಿದ್ದೇನೆ. ಮತ್ತು ಅತಿ ಹೆಚ್ಚಿನ ಉಪನ್ಯಾಸಗಳಿಗೆಲ್ಲ ಹೋಗ್ತಾ ಇರ್ತೇನೆ. ಮತ್ತು ನಾನು ಈ ದೈವಾರಾಧಕರ ಬಗೆಗಾಗಿ ತುಂಬ ಹೋರಾಟವನ್ನೆಲ್ಲ ನನ್ನಿಂದ ಸಾಧ್ಯ ಆದಷ್ಟು ನಾನು ಮಾಡಿದ್ದೇನೆ. ಹೌದು, ಇದು ದಿಗಂತದ್ದಲ್ವಾ, ನೀವು ಇದು ಹೊಸ ದಿಗಂತ. ಮೊದಲು BTV ಇದ್ದೆ, ಅವಾಗ ನಮ್ಗೆ ಎಂಥವೆಲ್ಲ ಅವಕಾಶ ಇರಲಿಲ್ಲ, ಅಂದ್ರೆ ಈ ತರ ಬರೆಯೋದಿಲ್ಲ. ಪೇಪರ್ ಅಲ್ಲೆಲ್ಲ ಈ ತರ ಅವಕಾಶ ಇದೆ, ಹಾಗೆ ಬರೆಯುವ ಅಂತ. ನಾನು ಕೂಡ ಈ ಭಾಗದವಳು, ಹಾಗಾಗಿ ಖಂಡಿತಮ್ಮ ನೀವು ಇದು ಬರೀಬೇಕು. ಯಾಕಂತ ಹೇಳಿದ್ರೆ ದೈವಾರಾಧನೆಯ ಒಳತಿರುಳು ಈಗ ಮಾಧ್ಯಮದವರಿಗೆ ಗೊತ್ತಿಲ್ಲ, ಈಗ ರಾಜ್ಯಕ್ಕೂ ಗೊತ್ತಿಲ್ಲ. ಅದೊಂದು ಏನಂತ ಹೇಳಿದ್ರೆ ಅದೊಂದು ಮೌಢ್ಯ ಅಂತ ಹೇಳಿ ತಿಳ್ಕೊಳ್ಳುವಂಥ ವರ್ಗ ಇದೆ. ಆದರೆ ಇದು ಮೌಢ್ಯ ಅಲ್ಲ, ದೈವಾರಾಧನೆ ಮೌಢ್ಯ ಅಲ್ಲ. ಅದು ಆದಿ ಕಾಲದಲ್ಲಿ ಮಾನಸಿಕ ಮತ್ತು ದೈಹಿಕ ರೋಗಕ್ಕೆ ಮದ್ದು ಹುಡುಕುವಂಥ ವ್ಯವಸ್ಥೆ. ಅದೊಂದು ಆ ವೈದ್ಯ ಪದ್ಧತಿಯಾಗಿತ್ತು. ಅಷ್ಟು ಮಾತ್ರವಲ್ಲದೆ ತುಳುನಾಡನ್ನು ಸಂಘೀಯ ಶಕ್ತಿ ಕಲವಿಗೆ ಅನ್ನುವಂಥ ಸಂಘಟಿತರನ್ನಾಗಿಸಿ ಒಂದು ಮನೆಯೋಪಾದಿಯಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಮುನ್ನಡೆಸುವಂಥ ತನ್ಮುಖೇನ ನ್ಯಾಯದಾನ ತುಳುವ ನೆಲದಲ್ಲಿ ನ್ಯಾಯೋಚಿತವಾಗಿ ಸಿಗುವಂತೆ ಮಾಡುವಂಥ ವ್ಯವಸ್ಥೆ ಆಗಿತ್ತು. ಅದೊಂದು ಆರಾಧನೆ ಪರಂಪರೆ ಆಗಿತ್ತು. ಅದು ಈವಾಗಲೂ ಕೂಡ ಅದೇ ರೀತಿಯಲ್ಲಿ ಮುಂದಡಿ ಇರುತ್ತಾ ಇದೆ. ಅದರಲ್ಲಿ ತುಳುನಾಡಿನ ಮಣ್ಣಿನ ಉಪಾಧಿಯಲ್ಲಿ ವಿಶೇಷವಂತ ಕಾರಣೀಕಗಳು ಕೂಡ ಇದ್ದಾವೆ. ಹೌದು. ಒಂದು ಸರ್ತಿ ಭೂತಾರಾಧನೆ ಹೋದ್ರೆ ಒಂದು ಟೈಮಿಗೆ ಎಷ್ಟು ಇರ್ಬೋದು ಸರ್? ಅಮ್ಮ, ನಾನು ನಿಮ್ಮಲ್ಲಿ ಒಂದು ಕರೆಕ್ಷನ್ ಮಾಡ್ತೇನೆ, ದಯವಿಟ್ಟು ಬೇಸರ ಮಾಡಬೇಡಿ. ನಾನು ಈ ಭೂತಾರಾಧನೆ ಅನ್ನುವುದನ್ನು ನಾನು ಸ್ವಲ್ಪ ದೂರ ಇಡ್ತೇನೆ. ಅದು ಸತ್ಯ ಆರಾಧನೆ, ಟ್ರುತ್ ವರ್ಷಿಪ್ ಆಫ್ ತುಳುವಾಸ್. ದಟ್ ಇಸ್ ನಾಟ್ ಎ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್. ಸತ್ಯ ಆರಾಧನೆ. ಸತ್ಯ ಅನ್ನುವಂಥದ್ದು ತುಳು ಶಬ್ದ, ಭೂತ ಮತ್ತು ದೈವ ಅನ್ನುವಂಥದ್ದು ಸಂಸ್ಕೃತ ಶಬ್ದ.
ಓಕೆ. ಹೌದು. ಆದ್ದರಿಂದ ಅದು ನಮ್ಮದು ಸತ್ಯಾರಾಧನೆ, ದೈವಾರಾಧನೆ. ಈಗ ನಾವು ಒಂದು ಸಾರಿ ಕೆಲಸಕ್ಕೆ ಹೋಗುವಾಗ ಸಂಭಾವನೆ ಎಷ್ಟು ಅಂತ ಕೇಳ್ತೇವೆ. ಈಗ ನಮ್ಮಲ್ಲಿ ಏನು ಅಂತ ಕೇಳಿದರೆ ಪರಂಪರೆ ಅದು. ಈಗ ನಾವು ಪಂಬದ್ರು ಪರಂಪರೆಯಲ್ಲಿ ಏನು ಹೇಳಿದಾರೆ ಅಂತೇಳಿದ್ರೆ ಹಿಂದಿನ ಪಟ್ಟಿಯನ್ನು ತೆಗಿತಾರೆ. ಅದು ಯಾವ ಪಟ್ಟಿ? ಇದು ನಿನ್ನ ಅಜ್ಜ ಇಷ್ಟು ತಗೊಂಡಿದ್ದಾನೆ, ನಿನ್ನ ಪಿಜ್ಜ ಇಷ್ಟು ತಗೊಂಡಿದ್ದಾನೆ, ಅಲ್ಲಿರುವಂಥದ್ದು ನಮಗೆ ಕನಿಷ್ಠ ಸಂಭಾವನೆ ನೋಡಿ. ಒಂದು ದೈವಕ್ಕೆ ನೇಮ ಕಟ್ಟಿದರೆ 10,000 ಕೊಟ್ಟರೆ ಹೆಚ್ಚು. ಈ 10,000 ಕೊಟ್ಟರೆ ಅಲ್ಲಿ ಇನ್ನೊಂದು ಸಹಾಯಕ ದೈವಕ್ಕೆ ಕಟ್ಟುವವನಿಗೆ ಒಂದು ಕನಿಷ್ಠ 5,000 ಕೊಡಬೇಕು. ಹಿಂದಿನಿಂದ ಕೆಲಸ ಮಾಡೋದು ನೋಡಿ. ಸಾಮಾನ್ಯ ಕೂಲಿ ಆಳುವಿಗೆ ಇರುವಂಥ ಈಗ ಒಂದು ಮಿನಿಮಮ್ 1,000 ಸಂಬಳ ಇದೆ ಒಂದು ಕೂಲಿ ಕೆಲಸ ಮಾಡಿ. ಅದರ ಹಿಂದೆ ಬರುವವನಿಗೆ ರಾತ್ರಿ ಹಗಲಿನ ಸಂಬಳವಾಗಿ ನಾವು 2,000 ಅವನಿಗೆ ಕೊಡಬೇಕು. ಈ ಒಂದು ದೈವ ಸಂಪನ್ನ ಆಗ್ಬೇಕಂದ್ರೆ ಹಿಂದಿನಿಂದ ಸೇವೆ ಮಾಡುವ ಒಂದು 4 ಮಂದಿ ಬೇಕು, ಮಿನಿಮಮ್ 2 ಮಂದಿ ಬೇಕು. 2,000ದಾಗ 4 ಹೋದರೆ ಅಲ್ಲಿ ಇವನಿಗೆ ಉಳಿಯುವಂಥದ್ದು 1,000. ಇದರಲ್ಲಿ ಅವನಿಗೆ ಏನು ಪರಂಪರೆಯಿಂದ ಬರುವಂಥದ್ದು ಹೊರತಾಗಿ ಅಲ್ಲಿ ಸಿಗುವಂಥ ಅಕ್ಕಿ ಧಾನ್ಯ ಇದು ಮಾತ್ರ ಲಾಭ ಆಗ್ತದೆ ಹೊರತಾಗಿ ಅದನ್ನು ಇರುವುದಿಲ್ಲ. ಕೆಲವೊಂದು ಮನೆಗಳಲ್ಲಿ ನಡೆಯುವಾಗಲೂ ಕೂಡ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು 10,000 5,000 ಹೀಗೆ ಬರ್ತದೆ. ಹಾಗಿರುವಾಗ ಅದರಲ್ಲಿ ಅವರಿಗೆ ಏನೂ ಉಳಿಯುವುದಿಲ್ಲ. ಉಳಿದ್ರೂ ಕೂಡ ಅವರಿಗೆ ಏನು ಮಾಡ್ತಾರೆ, ಈಗ ಪ್ರಸ್ತುತ ವಾಹನಗಳು ಬೇಕು, ಹೋಗ್ಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆ ಆಗಬೇಕು, ಎಲ್ಲ ಖರ್ಚುಗಳಿದ್ದಾವೆ. ಒಂದು ಸಂಸಾರವನ್ನು ಇವಾಗಲೂ ಕೂಡ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅವರು. ಆದ್ರೆ ನಾರ್ಮಲ್ ಡೈಲಿ ಎವ್ರಿ ಇಯರ್ ಮಾಡ್ತಾರಲ್ವಾ ದೈವಾರಾಧನೆ, ಅವ್ರಿಗಾದ್ರೂ ಅಟ್ಲೀಸ್ಟ್ ಪರವಾಗಿಲ್ಲ. ಈ ಧರ್ಮ ದೈವ ನರ್ತಕರಿಗೆ ಅಂತ ಇನ್ನೂ ಕಷ್ಟ. ಅದು 3 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಆಗೋದು. ಹಾಗೇನಿಲ್ಲಮ್ಮ. ಏನು ಅಂತ ಹೇಳಿದ್ರೆ ಹಾಗೇನಿಲ್ಲ. ಈಗ 5 ವರ್ಷಕ್ಕೆ ಧರ್ಮ ನೇಮ ಹಾಗೆ ಆದರೂ ಕೂಡ ಅವರೇ ವರ್ಷ ಕಟ್ಟುವಂಥ ಕ್ಷೇತ್ರಗಳಿದ್ದಾವೆ. ಈಗ ಇದು ಹಾಗೆಲ್ಲ. ಈಗ ನನಗೆ ಧರ್ಮ ನೇಮ 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಅಲ್ಲ, ಅದು 12 ವರ್ಷಕ್ಕೊಮ್ಮೆ ಧರ್ಮ ನೇಮ, ವರ್ಷ ನೇಮ ಆದ್ರೆ. ಈಗ ನಾನು ಒಂದು ಕ್ಷೇತ್ರದಲ್ಲಿ 2 ವರ್ಷಕ್ಕೊಮ್ಮೆ ನೇಮ ಆದರೆ ಇನ್ನೊಂದು ಕ್ಷೇತ್ರದಲ್ಲಿ ವರ್ಷಕ್ಕೆ ನೇಮ ಕಟ್ಟುವಲ್ಲೂ ಕೂಡ ನಾನು ನೇಮ ಕಟ್ತೇನೆ. ನನಗೆ ವರ್ಷಕ್ಕೆ 30 ಕಡೆ ನೇಮ ಇದೆ ನನಗೆ. ಅದೇ ರೀತಿ 50 ಕಡೆ ನೇಮ ಇದ್ದವರಿದ್ದಾರೆ, 80 ಕಡೆ ನೇಮ ಇದ್ದವರಿದ್ದಾರೆ, ಕೆಲವರು 10-15 ಕಡೆ ನೇಮ ಇದ್ದವರು ಕೂಡ ಇರ್ತಾರೆ ಅದರಲ್ಲಿ. ಅದು ಹಾಗಿದ್ದಾರೆ, ತರಾವಳಿಗಳು ಇರ್ತವೆ. ಆದರೆ ಒಂದೇ ಕ್ಷೇತ್ರದಲ್ಲಿ ನೇಮ ಕಟ್ಟೋದಲ್ಲ, ಅದು 25, 30, 50, 80 ಕ್ಷೇತ್ರಗಳಲ್ಲಿ ನೇಮಕೋಲಗಳನ್ನು ಕಟ್ತಾರೆ. ಕೆಲವು ಮನೆಗಳಲ್ಲಿ ನೇಮಕೋಲ ಕಟ್ಟುವವರು ಇರ್ತಾರೆ. ಅದೇ ಹಾಗೆ ಅವರು ಸಂಪಾದನೆ ಆಗಿರ್ತದೆ. ಒಂದು ದಿವಸಕ್ಕೆ ನೀವು ಲೆಕ್ಕ ಹಾಕಿ 3 ತಿಂಗಳಲ್ಲೇ ಒಂದು ತಿಂಗಳಿಗೆ ಒಂದು 10 ನೇಮ ಸಿಕ್ಕಿದ್ರು ಆತೊಂದು 2,000 ಉಳಿಸಿದ್ರೆ 30ಕ್ಕೆ ಒಂದು 60, ಒಂದು 10 ಆದರೆ ಒಂದು 20,000 ಅವನಿಗೆ ತಿಂಗಳಿಗೆ ಉಳಿತದೆ. ಒಂದು ವರ್ಷಕ್ಕೆ ಒಂದು 60-80,000 ಒಂದು ವರ್ಷದಲ್ಲಿ ಆತ ಒಂದು ಉಳಿಕೆ ಮಾಡಿಟ್ರೆ 60,000 50,000 ಉಳಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನಿಗೆ. ಅದರಲ್ಲಿ ಉಳಿದಂತ ಈ 3 ತಿಂಗಳಲ್ಲಿ ಅಷ್ಟು ಉಳಿದ್ರೆ ಇಡೀ ವರ್ಷ ಪೂರ್ತಿ ಅದರಲ್ಲೇ ಹೋಗ್ಬೇಕು, ಬೇರೆ ಉತ್ಪತ್ತಿ ಇಲ್ಲ. ಸ್ವಂತ ಭೂಮಿ ಕೂಡ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು. ಮತ್ತೆ ಆತನಿಗೆ ಒಂದು ದೈವ ಕ್ಷೇತ್ರಕ್ಕೆ ಹೋಗುವಾಗ ಒಟ್ಟು ಹೋಗುವಾಗಿಲ್ಲ, ವಸ್ತ್ರ ಸಂಹಿತೆ ಇದೆ ಅವನಿಗೆ, ಅದು ಬೇಕು. ಸಾಮಾನ್ಯ ಒಳಗೆ ಏನಿಲ್ಲದಿದ್ರು ಹೊರಗೆ ತೋರಿಸ್ಬೇಕಲ್ಲ, ಹೊರಗೆ ಬೇಕಲ್ಲ. ತನ್ನ ಏನು ಹೇಳ್ತಾರೆ ಮರ್ಯಾದೆಗೆ ಬೇಕಾಗಿ ಪೇಚಾಟ ಮಾಡುವಂಥದ್ದು ಇದೆ ನಮ್ಮಲ್ಲೇ, ಅದು ಮಾಡಬೇಕಾಗ್ತದೆ. ಮತ್ತು ಆಹಾರ ಪದ್ಧತಿ ಅವನಿಗೆ ಸಿಕ್ಕಲ್ಲಿ ತಿನ್ನುವ ಹಾಗಿಲ್ಲ, ಈ ಕಟ್ಟುಪಾಡುಗಳಿದ್ದಾವೆ, ನಿಬಂಧನೆಗಳು. ಇದನ್ನೆಲ್ಲವನ್ನು ಆಚರಿಸಿ ಕೆಲವರು ಎಲ್ಲರೂ ನೋಡಿ 100ರಲ್ಲಿ 100 ಸರಿ ಇರುವುದಿಲ್ಲ. ಎಲ್ಲರಲ್ಲೂ ಕೂಡ ಒಂದಷ್ಟು ಕಾಲಲ್ಲಿ ಒಂದಷ್ಟು ಜಲ್ಲು ಇರ್ತದೆ. ಕೆಲವರು ಒಂದು ಬೆರಳೆಣಿಕೆ ಅವರು ತಪ್ಪಿ ಹೋದದ್ದು ಇದೆ, ಅದನ್ನೆಲ್ಲ ಹೇಳುವಂಥದ್ದಿಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ಅವರೆಲ್ಲ ಕಷ್ಟದಲ್ಲಿದ್ದಾರೆ. ಇದಕ್ಕೆ ನನ್ನ ಮನಸ್ಸಲ್ಲಿ ಬಂದಿರುವಂಥ ಒಂದು ಏನು ಅಂತ ಹೇಳಿದರೆ, ಸರ್ಕಾರ ಇದಕ್ಕೆ ವಿಶೇಷ ಒಂದು ಆಸ್ಥೆಯನ್ನು ತೋರಿಸಬೇಕು. ಪ್ರತಿ ಒಂದು ಪಂಚಾಯತ್ಗಳಲ್ಲಿ SC ಫಂಡ್ಗಳಿದ್ದಾವೆ, SCಗಳಿಗಂತ ರಿಸರ್ವೇಷನ್ ಫಂಡ್ಗಳಿದ್ದಾವೆ. ಅದು ವಿನಿಯೋಗ ಆಗದೆ ಅದು ಬೇರೆ ಬೇರೆ ವಿಚಾರಕ್ಕೆ ಬಳಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದರ ಅರ್ಧ ಮೊತ್ತವನ್ನಾದರೂ ಈ ದೈವಾರಾಧನೆ ಕಲಾವಿದರಿಗೋಸ್ಕರ ಅದನ್ನು ಉಪಯೋಗ ಮಾಡಬೇಕು. ಅದನ್ನು ಬೇರೆಕ್ಕೆ ಅದಕ್ಕೆ ಉಪಯೋಗ ಮಾಡಬೇಕು. ಅವರನ್ನು ಪಂಚಾಯತ್ ಲೆವೆಲಲ್ಲಿ ಅವರನ್ನು ಗುರುತಿಸಬೇಕು, ಆ ಲೆವೆಲಲ್ಲಿ ಗುರುತಿಸಬೇಕು, ಅವರನ್ನು ಗೌರವಿಸಬೇಕು. ನಾನು ಹೇಳುವಂಥದ್ದು ಈ ಫಂಡಿನಲ್ಲಿ ಕೇವಲ ಪರಿಶಿಷ್ಟರಿಗಂತಲ್ಲ,
ಪರಿಶಿಷ್ಟ ಜಾತಿಯನ್ನು ಬಿಟ್ಟು ಇರುವಂಥ ವಾಲಗದವರಿಗೂ ಮಡಿವಾಳರಿಗೂ ಇವರನ್ನು ಕೂಡ ಇದರಲ್ಲಿ ಕೊಟ್ಟು ಕಲಾವಿದರ ನೆಲೆಯಲ್ಲಿ ಅವರನ್ನು ಗುರುತಿಸಬೇಕು. ಪ್ರಸ್ತುತ ನಾನು ಒಬ್ಬ ಕಲಾವಿದನಾಗಿ, ನಾನೊಬ್ಬ ನಾಟಕ ಕೂಡ ಕಲಾವಿದನಾಗಿದ್ದೀನಿ. ಪಾಪ ನಾಟಕ ಕಲಾವಿದರು ಅದರಲ್ಲೂ ಸೋತಿದ್ದಾರೆ. ಪಾಪ ಅವರನ್ನು ಗುರುತಿಸಬೇಕು. ಮತ್ತೆ ಇವರು ಕೂಡ ಯಕ್ಷಗಾನ ಕಲಾವಿದರು ಕೂಡ ಕೆಲವೊಂದು ಕ್ಷೇತ್ರಗಳು ಮಾತ್ರ ಎಂಡೋಮೆಂಟ್ ಆಗಿರುವಂಥದ್ದು, ಕೆಲವೊಂದು ಕ್ಷೇತ್ರಗಳಿಲ್ಲ. ಪಾಪ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟಿ ಅವರು ಒಂದಷ್ಟು ತನ್ನ ಪಟ್ಲ ಫೌಂಡೇಶನ್ ಇಂದ ಸಮಾಜ ಯಕ್ಷಗಾನ ಕಲಾವಿದರನ್ನು ಗುರುತಿಸಿದ್ದಾರೆ, ಕಟೀಲು ಕ್ಷೇತ್ರದಲ್ಲಿ ಗುರುತಿಸಿದ್ದಾರೆ. ಈ ರೀತಿ ಕೆಲವು ಕ್ಷೇತ್ರಗಳಿಗೆ ಗುರುತಿಸಿದ್ದಾರೆ. ಆದರೆ ಯಕ್ಷಗಾನ ಏನಾಗಿದೆ ಅಂತ ಹೇಳಿದ್ರೆ, ಈಗ ಯಕ್ಷಗಾನಿಗೆ ವಿಶ್ವಗಾನ ಆಗಿದೆ. ಆದ್ರಿಂದ ಅವರು ಅಷ್ಟು ಅಭದ್ರರು ಅಂತ ನಾನು ಹೇಳುವುದಿಲ್ಲ, ಆದರೆ ಇವರು ಅಭದ್ರರಾಗಿದ್ದಾರೆ. ಯಕ್ಷಗಾನದಲ್ಲೂ ಕೂಡ ಅಭದ್ರರಿದ್ದಾರೆ, ಪಾಪ ತುಂಬಾ ಮಂದಿ ಅಭದ್ರರಿದ್ದಾರೆ. ಆದ್ರೆ ಇದರಷ್ಟು ಅಭದ್ರತೆ ಅದರಲ್ಲಿಲ್ಲ. ಅವರು ಕೆಲವು ಹವ್ಯಾಸಿಯಾಗಿ ತೊಡಗಿಂತ ಇದು ವಿಶ್ವದಾದ್ಯಂತ ತಿರುಗ್ತದೆ. ದೈವಾರಾಧನೆ ವಿಶ್ವದಾದ್ಯಂತ ತಿರುಗಲಿ, ತುಳುನಾಡು ಬಿಟ್ಟು ಹೊರಗೆ ಹೋಗುವಾಗಿಲ್ಲಲ್ಲ. ಅದು ಇದಕ್ಕೆ ನಿಬಂಧನೆ ಇದೆ, ಇದಕ್ಕೊಂದು ಸಂಪ್ರದಾಯ ಇದೆ, ಆರಾಧನಾ ಕಟ್ಟುಪಾಡಿದೆ. ಯಕ್ಷಗಾನಕ್ಕೆ ಆಗಲ್ಲ. ಯಕ್ಷಗಾನ ಅದು ಮನೋರಂಜನಾ ಕಲೆ. ಅದನ್ನು ಮನೋರಂಜನೆ ಕೂಡ ಎಂತ ಕೂಡ ಪುರಾಣ ಪ್ರಸಂಗಗಳನ್ನ ಅಲ್ಲ, ಏನು ಚಾರಿತ್ರಿಕ ಘಟನೆಗಳನ್ನ ಅವರೊಂದು ಬಹಳ ಮನಂಬುರುವಾಗಿ ಜನಗಳಿಗೆ ತಲುಪಿಸುವಂತ ಒಂದು ಅತ್ಯುತ್ತಮ ಗಂಡು ಕಲೆ. ಹೌದು ಹೌದು. ತಮ್ಮ ಹೆಸರಮ್ಮ? ಸ್ವಪ್ನ ಮಡಪಡಿ ಸರ್. ಸರಿ ಅಮ್ಮ, ಸರಿ. ಆದಷ್ಟು ನಮ್ಮ ದೈವಾರಾಧನೆಯ ಬಗ್ಗೆ ಮತ್ತೆ ತುಳು ಭಾಷಾ ಸಂಸ್ಕೃತಿಯ ಬಗ್ಗೆ ಇದು ಮಾಡಬೇಕು. ನಾನು ಒಂದು ಸಂದೇಶವನ್ನು ನೀವು ನಾಳಿನ ಪತ್ರಿಕೆಯಲ್ಲಿ ಕೊಡಬೇಕು, ನಾನೊಂದು ಕೊಡ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಾಳಿನ ದಿವಸ ನಮ್ಮ ಮನೆಯಂಗಳದಲ್ಲಿ ದೀಪ ಇರಿಸಲಿಕ್ಕೆ ಹೇಳಿದ್ದಾರೆ. ನಾವು ಅಂತರ ಇಟ್ಟು ಎಲ್ಲರೂ ಸೇರಿಸಿ ದೀಪ ಇಡುವಂಥದ್ದು ಮಾಡಬಾರ್ದು. ನಮ್ಮ ಮನೆಗಳಲ್ಲೇ ದೀಪ ಇಡುವಂಥ ವ್ಯವಸ್ಥೆ ಆಗಬೇಕು. ಅದು ಯಾಕಂತ ಹೇಳಿದ್ರೆ, ನಾಳಿನ ದಿನ ಏಪ್ರಿಲ್ 5 ನಮಗೆ ತುಳುನಾಡಿನಲ್ಲೂ ವಿಶೇಷ ದಿನ. ಬಾವುಟ ಗುಡ್ಡೆ ಅಂತಿದೆ ಅಲ್ವಾ? ಬಾವುಟ ಅಂತ ಹೇಳಿದ್ರೆ ಫ್ಲಾಗ್ ಅಂತ ಅರ್ಥ. ಬಾವುಟ ಗುಡ್ಡೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕ್ರಾಂತಿಗೋಸ್ಕರ ಬ್ರಿಟಿಷರ ಬಾವುಟವನ್ನು ಇಳಿಸಿ ತುಳುನಾಡಿನ ಬಾವುಟವನ್ನು ಏರಿಸಿದಂಥ ದಿನ ನಾಳೆ. ಆದ್ರಿಂದ ನಾಳಿನ ದಿವಸ ವಿಶಿಷ್ಟವಾದಂಥ ದಿನ, ನಮ್ಮ ತುಳುವ ನೆಲದಲ್ಲಿ ರಾಷ್ಟ್ರದ ಬಗೆಗಾಗಿ ಕಾಳಜಿಟ್ಟಂಥ ದಿನ. ಆದ್ರಿಂದ ಈ ದಿವಸ ನಾವು ತುಳುನಾಡಿನವರು ಮಾತ್ರವಲ್ಲ, ಎಲ್ಲ ದೇಶದಾದ್ಯಂತ ನಾಳಿನ ದೀಪ ಉರಿಸಬೇಕು. ಯಾವ ರೀತಿ ದೀಪ ತಮಂದತೆಯನ್ನು ದೂರ ಮಾಡುತ್ತದೋ, ಕೊರೋನಾ ಎನ್ನುವಂಥ ತಮಂದತೆಯನ್ನು ಖಂಡಿತ ದೂರ ಆಗ್ತದೆ. ಆದರೆ ರಾಜಶಾಸನವನ್ನು ಮೀರಬಾರ್ದು. ನಮ್ಮ ತುಳುನಾಡಿನಲ್ಲಿ ಒಂದು ನುಡಿಕಟ್ಟಿದೆಮ್ಮ, ಏನು ಅಂತ ಹೇಳಿದ್ರೆ, ಪ್ರಸ್ತುತ ಯಾವುದೇ ಒಂದು ದೈವಗಳ ಸೇವೆ ನಡೆಯುವುದಂತಿದ್ರು ಅಲ್ಲಿ ರಾಜಶಾಸನ ಮೀರುವುದಕ್ಕಿಲ್ಲ ಅಂತೇಳಿ ನುಡಿಕಟ್ಟಿದೆ. ಮೇಲು ಸಂಸ್ಥಾನದ ಕಟ್ಟೆ ಮೀರ್ರೆ ಪೂಜೆ ಅಂತೇಳಿ. ಅಡ್ಡಂದ ಗೆಲ್ಲು ನೀರಿನಾಗ ಅಂತ ಹೇಳಿದ್ರೆ ಪ್ರಕೃತಿ ನಾಶ ಆದಾಗ, ಗುಂಡುಕಲ್ಲು ಹುಡಿಯಾದಾಗ, ಭೂಮಿಗೆ ಆಧಾರ ಸ್ತಂಭ ಆಗಿರುವಂಥ ಗುಂಡುಕಲ್ಲು ಹುಡಿಯಾದಾಗ ಅಂತ ಹೇಳಿದ್ರೆ, ಈಗ ಬೋರ್ವೆಲ್ ಮಾಡಿ ಅಡಿ ಆಧಾರ ಸ್ತಂಭವನ್ನು ಹುಡಿಯಾದಾಗ, ಗೋ ಸಂತತಿ ನಾಶ ಆದಾಗ, ಮತ್ತೆ ಗರ್ಭವತಿ ಹೆಣ್ಣಿನ ಗರ್ಭ ಒಡೆದಾಗ, ಸತ್ತಿದ್ದವ ಬದಿಗೊತ್ತಿ ಬಾಯಿದ್ದವ ಬೆಳಗಿದಾಗ ನಮ್ಮ ನೆಲದಲ್ಲಿ ಇಂಥ ಘಟನೆಗಳು ನಡೀತವೆ ಅನ್ನುವಂಥದ್ದು ನುಡಿಕಟ್ಟಲ್ಲಿದೆ. ಆವಾಗ ನಾವು ಸರಕಾರದ ಇದನ್ನು ಪಾಲಿಸಬೇಕಂತಲೂ ಅಂದರೆ ರಾಜನೀತಿನ ನಿರ್ಯಾಪುಜಿ, ರಾಜಶಾಸನವನ್ನು ಗೌರವಿಸಿದಲ್ಲಿ, ಎಲ್ಲರೂ ಅಂತರವನ್ನು ಕಾಯ್ದುಕೊಂಡಲ್ಲಿ ಖಂಡಿತವಾಗಿ ಮುಂಬರುವಂಥ ಬಿಸು ಹಬ್ಬದ ದಿವಸ ಏಪ್ರಿಲ್ 16ಕ್ಕೆ ರಾಷ್ಟ್ರ ಇದರ ಕಬಂಧ ಬಾಹುವಿನಿಂದ, ಯಾವುದರದ್ದು ಕೊರೋನಾ ಇದರ ಕಬಂಧ ಬಾಹುವಿನಿಂದ ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಅದರ ಕಬಂಧ ಬಾಹುವಿನಿಂದ ಮುಕ್ತಿ ಪಡೆಯಬೇಕಂತಿದ್ದರೆ ಖಂಡಿತವಾಗಿ ನಮ್ಮ ರಾಷ್ಟ್ರ ನಾಯಕ ಕೊಡುವಂಥ ಸೂಚನೆಯನ್ನು ನಾವು ಪಾಲಿಸಲೇಬೇಕು. ನಾಳಿನ ದಿವಸ ಬೆಳಕನ್ನು ಇಡುವ ಮುಖೇನ ನಮಗೋಸ್ಕರ ಸಹಕಾರ ಕೊಡ್ತಾ ಇರುವಂತಹ ಈ ವೈದ್ಯರುಗಳಿಗೆ, ಪೊಲೀಸರಿಗೆ, ನಿಮ್ಮಂಥ ಮಾಧ್ಯಮ ಪ್ರತಿನಿಧಿಗಳಿಗೆ ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ನಾನು ಆಶಿಸ್ತೇನೆ. ಆಯ್ತಮ್ಮ, ನಮಸ್ತೆ.